ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಆಶಯದಂತೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಪ್ರತಿ ರಾಮಭಕ್ತರಿಂದಲೂ ನಿಧಿ ಸಂಗ್ರಹಣೆ ಮಾಡುವ ನಿಟ್ಟಿನಲ್ಲಿ ನಿಧಿ ಸಮರ್ಪಣಾ ಅಭಿಯಾನ ಜನವರಿ 15 ರಿಂದ ಫೆಬ್ರವರಿ 5 ರವರೆಗೆ ನಡೆಯಲಿದೆ ಎಂದು ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಕಾರ್ಯಾಧ್ಯಕ್ಷರಾದ ಪ್ರೊಫೆಸರ್ ಎಂ ಪುರಾಣಿಕ್ ಹೇಳಿದರು. ಅವರು ಮಂಗಳೂರಿನ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಆಶಯದಂತೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಪ್ರತಿ ರಾಮ ಭಕ್ತರಿಂದಲೂ ನಿಧಿ ಸಂಗ್ರಹಣೆ ಮಾಡುವ ನಿಟ್ಟಿನಲ್ಲಿ ಮನೆ ಮನೆಗಳಿಗೆ ಭೇಟಿ ನೀಡಿ ನಿಧಿ ಸಂಗ್ರಹ ಮಾಡಲಾಗುತ್ತದೆ ಎಂದು ಹೇಳಿದರು. 15ನೇ ತಾರೀಕಿನಿಂದ ಬರುವ ತಿಂಗಳ 5ನೇ ತಾರೀಕಿನವರೆಗೆ ನಿರಂತರವಾಗಿ ಮನೆಗಳನ್ನು ಸಂಪರ್ಕ ಮಾಡಿ ನಿಧಿ ಸಂಗ್ರಹಣ ಮಾಡಲಿಕ್ಕೆ ಈ ಟ್ರಸ್ಟ್ ಕೆಲಸವನ್ನು ಮಾಡ್ತಾ ಇದೆ. ಅದರ ಜವಾಬ್ದಾರಿಯನ್ನು ಸಂಘ ವಿಶ್ವ ಹಿಂದೂ ಪರಿಷತ್ತಿಗೆ ಕೊಟ್ಟಿದೆ. ಈ ನೆಲೆಯಲ್ಲಿ ಯಾರೆಲ್ಲ ರಾಮ ಭಕ್ತರಿದ್ದಾರೆ ಅವರು ಕೊಟ್ಟಂಥ ಒಂದೊಂದು ಕಾಸು ಕೂಡ ದುರ್ವ್ಯಯ ಆಗಬಾರ್ದು, ಅದಕ್ಕೆ ಬೇರೆ ನೇರವಾಗಿ ಈ ಟ್ರಸ್ಟಿಗೆ ಸೇರಬೇಕು ನಿರ್ಮಾಣದ ಆ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಯಾಗಿದೆ. ನಮ್ಮ ಕಾರ್ಯಕರ್ತರು ಮನೆಗಳಿಗೆ ಸಂಪರ್ಕ ಮಾಡಿದ್ದಾರೆ. ಅದೇ ರೀತಿ ಸಂಸ್ಥೆಗಳಿಗೆ ಬೇರೆ ಬೇರೆ ಜನಗಳನ್ನು ಸಂಪರ್ಕ ಮಾಡಿ ಇನ್ನು 14ನೇ ತಾರೀಕು ಮಕರ ಸಂಕ್ರಮಣ ಆದರೆ 6 ದಿವಸ ಮರುದಿವಸ 15ನೇ ತಾರೀಕಿನಿಂದ ವ್ಯವಸ್ಥಿತವಾಗಿ ಈ ನಿಧಿ ಸಂಗ್ರಹಣದ ಅರ್ಪಣೆ, ಇದನ್ನು ಅರ್ಪಣೆ ಅಂತ ಕರೀತಾರೆ, ಈ ಅರ್ಪಣೆಯನ್ನು ಸ್ವೀಕರಿಸುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಸಂಘಟನೆ ಮಾಡಿದೆ. ಬಳಿಕ ವಿಶ್ವ ಹಿಂದೂ ಪರಿಷತ್ನ ಮಂಗಳೂರು ವಿಭಾಗದ ಕಾರ್ಯದರ್ಶಿ ಶರಣ್ ಪಂಪೆಲ್ ಅವರು ಮಾತನಾಡಿ, ಒಟ್ಟು 2.7 ಎಕರೆ ವಿಸ್ತೀರ್ಣದಲ್ಲಿ ಸುಮಾರು 3 ಅಂತಸ್ತಿನಲ್ಲಿ ಮಂದಿರ ನಿರ್ಮಾಣವಾಗುತ್ತಿದ್ದು, ಉದ್ದ 365 ಫೀಟ್, 235 ಲೀಟ್ ಅಗಲ, ಎತ್ತರ 161 ಲೀಟ್ ಹೊಂದಿದೆ. ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಕಾಸರಗೋಡು ಜಿಲ್ಲೆಯ ಮನೆಗಳಿಗೆ ಭೇಟಿ ನೀಡುತ್ತೇವೆ ಎಂದು ಹೇಳಿದರು. ಶ್ರೀರಾಮ ಮಂದಿರ ನಿಧಿ ಸಮರ್ಪಣಾ ಅಭಿಯಾನ ಎಂಬ ಹೆಸರಿನಲ್ಲಿ ದೇಶದಾದ್ಯಂತ ನಾಡ್ದು ಜನವರಿ 15 ರಿಂದ ಫೆಬ್ರವರಿ 5 ತನಕ ಇಡೀ ಕರ್ನಾಟಕದಾದ್ಯಂತ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಮತ್ತು ಎಲ್ಲ ತಾಲೂಕುಗಳಲ್ಲಿ ಈ ಅಭಿಯಾನ ನಡೀಲಿಕ್ಕಿದೆ. ನಮ್ಮ ಮಂಗಳೂರು ವಿಭಾಗದ ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡ ಅಂದರೆ ದಕ್ಷಿಣ ಕನ್ನಡ ಪುತ್ತೂರು ಸೇರಿ ಮತ್ತು ಕೊಡಗು, ಕಾಸರಗೋಡು ಸೇರಿ ಈ ಎಲ್ಲ ತಾಲೂಕು, ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಮನೆಗಳನ್ನು ಸಂಪರ್ಕ ಮಾಡಬೇಕು ಎಂಬ ದೃಷ್ಟಿಯಿಂದ ಒಂದು ಪೂರ್ವ ಸಿದ್ಧತೆಯನ್ನು ನಾವು ಈಗಾಗಲೇ ತಯಾರು ನಡೆಸಿದ್ದೇವೆ. ಒಟ್ಟು ಇಡೀ ನಮ್ಮ ಮಂಗಳೂರು ವಿಭಾಗದಲ್ಲಿ 4000 ಬೂತ್ಗಳಿದೆ. ಆ 4000 ಬೂತ್ಗಳಿಗೂ ಒಂದೊಂದು ಬೂತಿಗೂ 25 ಜನರಾಗಿ ಕಾರ್ಯಕರ್ತರ ತಂಡ ಈಗಾಗಲೇ ರಚನೆಯಾಗಿದೆ, ತಯಾರಾಗಿದೆ. ಒಟ್ಟು ಎಲ್ಲ ಹಿಂದೂ ಮನೆಗಳನ್ನು ಸಂಪರ್ಕ ಮಾಡಬೇಕು ಮತ್ತು ಯಾರು ಇದಕ್ಕೆ ಜಾತಿ ಮತ ಭೇದ ಇಲ್ಲದೆ ಯಾರೆಲ್ಲ ಇದಕ್ಕೆ ದೇಣಿಗೆಯನ್ನು ಕೊಡ್ತಾರೆ ಅವರನ್ನೆಲ್ಲರನ್ನು ಸಂಪರ್ಕ ಮಾಡಿ ಈ ದುಡ್ಡನ್ನು ಸಂಗ್ರಹ ಮಾಡಬೇಕೆಂಬ ದೃಷ್ಟಿಯಿಂದ ನಾವು ಯೋಜನೆಯನ್ನು ಮಾಡಿದ್ದೇವೆ. ಈ ಸಂದರ್ಭ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಸಹ ಕಾರ್ಯದರ್ಶಿಗಳಾದ ಕೃಷ್ಣಮೂರ್ತಿ, ವಿಶ್ವ ಹಿಂದೂ ಪರಿಷತ್ನ ಮಂಗಳೂರು ವಿಭಾಗದ ಜಿಲ್ಲಾಧ್ಯಕ್ಷರಾದ ಗೋಪಾಲ್ ಕುತ್ತರ್, ವಿಶ್ವ ಹಿಂದೂ ಪರಿಷತ್ನ ಮಂಗಳೂರು ವಿಭಾಗದ ಜಿಲ್ಲಾ ಕಾರ್ಯದರ್ಶಿ ಶಿವಾನಂದ್ ಮೆಂಡನ್ ಮೊದಲಾದವರು ಉಪಸ್ಥಿತರಿದ್ದರು.